2018ರ ವಿಧಾನಸಭಾ ಚುನಾವಣೆಗೆ ಮತಗಟ್ಟೆಗೆ ತೆರಳಲು ವಿಕಲಚೇತನರಿಗೆ ವಾಹನ ಹಾಗೂ ಗಾಲಿ ಕುರ್ಚಿ ಸೌಲಭ್ಯವನ್ನು ಒದಗಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ರವಿ ಎಂಆರ್ ಹೇಳಿದರು. ಈ ಕುರಿತು ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು 135 ಗ್ರಾಮ ಪಂಚಾಯತ್ಗಳಿಗೆ ವಾಹನ ಸೌಲಭ್ಯವಿದ್ದು, ಇದು ವಿಕಲಚೇತನರಿಗೆ ಮತಗಟ್ಟೆಗೆ ತೆರಳಲು ವಾಹನವನ್ನು ಒದಗಿಸಲಾಗಿದೆ ಎಂದು ಹೇಳಿದರು. ಟಿಎಚ್ಒಗಳಿಗೆ ನಾವು ಜವಾಬ್ದಾರಿ ವಹಿಸಿದ್ದೇವೆ. ಜಿಲ್ಲೆಯಲ್ಲಿ ಇರತಕ್ಕಂತಹ ಗಾಲಿ ಕುರ್ಚಿಗಳನ್ನು ನಮ್ಮ ಆರೋಗ್ಯ ಇಲಾಖೆಯಿಂದ ಆಯಾ ತಾಲೂಕಿನ ಆರೋಗ್ಯ ಅಧಿಕಾರಿಗಳಿಗೆ ಕಳಿಸ್ಕೊಡ್ತೀವಿ. ಆರೋಗ್ಯ ಅಧಿಕಾರಿಗಳ ಜವಾಬ್ದಾರಿ ಆಗ್ತದೆ. ಯಾಕೆಂದರೆ ಇವೆಲ್ಲವೂ ಕೂಡ ವಸ್ತುಗಳನ್ನು ಅವರು ಜಿಲ್ಲೆಯಿಂದ ಪಡ್ಕೊಂಡು ಅವರಿಗೆ ಅಗತ್ಯ ಇರತಕ್ಕಂಥ ಈ ಗಾಲಿ ಕುರ್ಚಿಗಳನ್ನು ಅವರು ಇಟ್ಕೋಬೇಕು. ಮತ್ತು ಅಲ್ಲಿಂದ ಹೇಗೆ ನಾವು ಕೊಡೋದು ಅಂತಂದರೆ, ತಾಲೂಕು ಹೆಲ್ತ್ ಆಫೀಸರಿಂದ ಸೆಕ್ಟರ್ ಆಫೀಸರ್ಸ್ಗಳ ಮೂಲಕ ಬೂತ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸವನ್ನು